ನಮಸ್ಕಾರ. ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿಯನ್ನು ವೀಕ್ಷಿಸುವಂತ ಎಲ್ಲ ವೀಕ್ಷಕರಿಗೆ ನಿಮ್ಮಗಳೇ ಆದ ಸೌಜನ್ಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇದೇನಪ್ಪ ಹೊಸ ಕಾರ್ಯಕ್ರಮ ಅಂದ್ರೆ, ಎಸ್, ನಮ್ಮ ಟಿವಿಯಲ್ಲಿ ಯಾವಾಗಲೂ ನಿಮಗೋಸ್ಕರ ಹೊಸ ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ. ಮನೆಯಲ್ಲಿ ಉಪಯೋಗವಾಗುವಂತಹ ಗೃಹೋಪಯೋಗಿ ವಸ್ತುಗಳು, ಅದರಲ್ಲೂ ಹೆಚ್ಚಾಗಿ ಅಡುಗೆ ಮನೆಯಲ್ಲಿ ಹೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಉಪಯೋಗ ನಮಗೆ ಆಗುತ್ತೆ. ಅಡುಗೆ ಮನೆಯಲ್ಲಿ ಗ್ರೈಂಡರ್ಸ್ನ ಉಪಯೋಗ ಎಷ್ಟು ಅಂತ ನಮ್ಗೆಲ್ರಿಗೂ ಗೊತ್ತು. ಈಗಾಗಲೇ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಹೆಸರುವಾಸಿಯಾದಂತಹ ಪೊನ್ಮಣಿ ಗ್ರೈಂಡರ್ಸ್ ಈಗ ಕರಾವಳಿಯಲ್ಲಿ ತನ್ನ ಪಾದಾರ್ಪಣೆಯನ್ನು ಮಾಡಿದೆ. ಪಾದಾರ್ಪಣೆಯನ್ನು ಮಾಡಿದಂಥ ಕೆಲವೇ ದಿನದಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ಎಲ್ಲರ ಮನಸ್ಸನ್ನು ಗೆದ್ದಂಥ ಪೊನ್ಮಣಿ ಗ್ರೈಂಡರ್ಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಾಗೂ ಇದನ್ನು ಪಡೆದುಕೊಂಡಂತಹ ಗ್ರಾಹಕರ ಅನುಭವವನ್ನು ನಿಮಗೆ ತಿಳಿಸಲಿಕ್ಕೆ ನಮ್ಮ ಹೊಸದಾದಂಥ ಕಾರ್ಯಕ್ರಮ ಕರಾವಳಿಯಲ್ಲಿ ಪೊನ್ಮಣಿ. ಇಂದಿನ ನಮ್ಮ ಗ್ರಾಹಕರ ಮನೆಗೆ ಬಂದಿದ್ದೀವಿ. ಬನ್ನಿ ಹೋಗಿ ಮಾತಾಡೋಣ ಪಡುಬಿದ್ರಿಯ ರಾಘವೇಂದ್ರ ಪಾಲಿಮಾರ್ ಹತ್ರ. ಬನ್ನಿ. 1985ರಲ್ಲಿ ಪ್ರಾರಂಭವಾದಂತಹ ಈ ಕಂಪನಿ ಪೊನ್ಮಣಿ ಗ್ರೈಂಡರ್ಸ್ ಇದೀಗ ದೇಶದಾದ್ಯಂತ ಮನ ಮೆಚ್ಚುಗೆಯನ್ನ ಪಡೆದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಗ್ರೈಂಡರ್ ಆಗಿದೆ. ನ್ಯಾಷನಲ್ ಲೆವೆಲ್ ಅಲ್ಲಿರುವಂತಹ ವೆಟ್ ಗ್ರೈಂಡರ್ ಎಲ್ಲ ಅದನ್ನ ಕಂಪೇರ್ ಮಾಡುವಾಗ ನ್ಯಾಷನಲ್ ಅವಾರ್ಡ್ ಅನ್ನ ಪಡೆದಂತಹ ಈ ಪೊನ್ಮಣಿ ಗ್ರೈಂಡರ್ನ ಗ್ರಾಹಕರಾದಂತಹ ಪಡುಬಿದ್ರೆಯ ರಾಘವೇಂದ್ರ ಪಾಲಿಮಾರ್ ಅವರ ಮನೆಗೆ ನಾವು ಇವತ್ತು ಬಂದಿದ್ದೀವಿ. ರಾಘವೇಂದ್ರ ಅವರು, ಅವರ ಧರ್ಮಪತ್ನಿ ಕಾವ್ಯ ಅವರು, ಪುಟಾಣಿ ಪ್ರಗತಿ ಹಾಗೂ ಪ್ರಜ್ವಲ್ ಈಗಾಗ ಶಾಲೆಗೆ ಹೋಗಿದ್ದಾರೆ. ಹಾಗಾಗಿ ನಮ್ಮ ಜೊತೆ ಇವತ್ತು ಪೊನ್ಮಣಿ ಗ್ರೈಂಡರ್ನ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಆದ್ರೂ ಪೊನ್ಮಣಿ ಗ್ರೈಂಡರ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳಲಿಕ್ಕೆ ನಾವು ನಿಮ್ಮ ಮನೆಗೆ ಬಂದಿದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಏನ್ ಮಾಡ್ಕೊಂಡಿದ್ದೀರಾ ಸರ್? ನಾವು ಒಂದು ಕ್ಯಾಂಟೀನ್ ಮಾಡ್ಕೊಂಡಿದ್ದೇವೆ, ಗೂಡಿ ಕ್ಯಾಂಟೀನ್ ಅಂತಂದು. ಒಳ್ಳೆ ತೊಂದರೆ ಇಲ್ಲ, ಈಗ ಒಳ್ಳೆಯದು ಸಾಧಾರಣ ವ್ಯಾಪಾರ ಸಹ ಉಂಟು. ಹಾಗಾಗಿ ಮೊದಲಿಗೆ ನಾವು ಕೂಲಿ ಕೆಲಸ ಮಾಡ್ಕೊಂಡು ಈ ನಂತರ ಈಗ ಈ ಕ್ಯಾಂಟೀನಿಂದ ವಹಿಸ್ಕೊಂಡ ನಂತರ ಒಳ್ಳೆ ವ್ಯಾಪಾರ ಆಗ್ತಾ ಉಂಟು. ಮೊದಲಿಗೆ ನಾವು ಕಲ್ಲಲ್ಲಿ ಕಡಿತಾ ಇಲ್ಲ, ನನ್ನ ಹೆಂಡತಿ ಕಲ್ಲಲ್ಲಿ ತುಂಬ ಕಷ್ಟ ಆಗ್ತಾ ಅಂತ ಹೇಳಿದ್ದು. ಆನಂತರ ಒಂದು ಮಿಕ್ಸಿ ತೊಗೊಂಡ್ವಿ. ಮಿಕ್ಸಿ ತೊಗೊಂಡ್ಗಡ್ಲೆ ಅದು ಗಡಿ ಹಾಳಾಗ್ತಾ ಇತ್ತು. ಬೇಡ, ನಮಗೊಂದು ಗ್ರೈಂಡರ್ ಬೇಕಂತ ಹೇಳಿದ್ದು. ಆಗ ಸರಿ, ಹಾಗಾದರೆ ಒಂದು ಗ್ರೈಂಡರ್ ತೊಗೊಳ್ಳುವಂಥದ್ದು ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡಿದ್ವಿ. ಆನಂತರ ಇದು ಗ್ರೈಂಡರ್ ತೊಗೊಂಬಂದ್ವಿ. ಈಗ ಕೆಲಸನೂ ಸಹ ಸುಲಭ ಆಗುತ್ತೆ, ನಮಗೆ ಹೋಗಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಯಿತು. ತೊಂದರೆ ಇಲ್ಲ, ಈಗ ಭಾರಿ ಒಳ್ಳೆಯದಾಗಿ ನಿಮ್ಮ ಪೊನ್ಮಣಿದು ಒಳ್ಳೆ ಇದು ಉಂಟು. ಪೊನ್ಮಣಿ ಗ್ರೈಂಡರ್ನ ಬಗ್ಗೆ ಹೇಗೆ ತಿಳಿಯುತ್ತೆ ನಿಮಗೆ? ಅಲ್ಲಿ ಶಾಪಲ್ಲೇ ಹೇಳಿದ್ರೆ? ನಮಗೆ ಶಾಪಲ್ಲಿ ಹೇಳಿದರು, ಕೆಲವು ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು, ಹೀಗೆ ಇದು ಯಾವ ಕಂಪ್ನಿ ತೆಗಿತೀಯ ಅಂತ ಕೇಳಿದರು. ಅಲ್ಲಿ ಹೋಗಿ ನೋಡ್ತೇನೆ ಯಾವ ಕಂಪ್ನಿ ಒಳ್ಳೇದುಂಟು ಅಂತಂದು ಕೇಳ್ತೇನೆ, ಆನಂತರ ನಾನು ತೆಗಿತೇನೆ ಅಂತ ಹೇಳಿದರು. ಅಲ್ಲಿ ಮಾಲಕರೆಲ್ಲ ಹೇಳಿದರು, ಸರ್ ಇದು ಒಳ್ಳೇದುಂಟು, ಈ ಕಂಪ್ನಿ ತೊಗೊಳ್ಳಿ ಅಂತಂದು. ಹಾಗಾಗಿ ನಾವು ಈ ಕಂಪ್ನಿಯನ್ನು ಚಾಯ್ಸ್ ಮಾಡಿದ್ವಿ. ಹಾಗಾಗಿ ಅದು ತಂದಾಗಿಂದ ತೊಂದರೆ ಇಲ್ಲ, ಒಳ್ಳೆಯದಾಗಿ ಇದು ಕೆಲಸ ಆಗುತ್ತೆ, ಬೇಗ ಕೆಲಸನೂ ಸಹ ಬೇಗ ಕೆಲಸ ಆಗುತ್ತೆ. ಮೇಡಮ್, ನಿಮಗೆ ಮೊದಲು ರುಬ್ಬಿ ಕಷ್ಟ ಆಗ್ತಿತ್ತು, ಈಗ ಈಸಿಯಾಗಿ ಮಾಡ್ತಾ ಇದ್ದೀರಾ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಏನೀಗ ಕಷ್ಟ ಏನಿಲ್ಲ, ರಪ್ಪ ಆಗ್ತದೆ, ಮಸಾಲ ಬೇಗ ಸಣ್ಣ ಆಗ್ತದೆ. ಕೆಲವು ಗ್ರೈಂಡರ್ ಅಲ್ಲಿ ನೀವು ಕಡಿಯುವಾಗ ಮಸಾಲೆ ಒಂದ್ ಕಡೆ ಒಂದೋದು ಅಥವಾ ಒಂದ್ ಸೈಡ್ ಅಲ್ಲಿ ಇರೋದು, ಸರಿ ಮಿಕ್ಸ್ ಆಗಲ್ಲ, ಹಾಗೆಲ್ಲ ಇರುತ್ತೆ ಅಂತ ಏನಾದ್ರು? ಈಗ ಇದೇನ್ ಪ್ರಾಬ್ಲಮ್ ಇಲ್ಲ, ಒಳ್ಳೇದುಂಟು, ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಅವ್ರು ಹೇಳಿದ್ದಾರೆ ರಪ್ಪ 1 ಗಂಟೆ ಅರ್ಧ ಗಂಟೆಯಲ್ಲೇ ರಪ್ಪ ಆಗ್ತದೆ, ತೊಂದರೆ ಇಲ್ಲ ಅಂತ ಹೇಳಿದ್ರು. ಕೊಡುವ ಯಾವ ಮಸಾಲೆ ಆದ್ರೂ ಅದನ್ನ ನುಣ್ಣಗೆ ರಬ್ಬೇಕಾದ್ರೆ 1 ಗಂಟೆ ಅರ್ಧ ಗಂಟೆ ಎಷ್ಟು ಹೊತ್ತು ಬೇಕಾಗುತ್ತೆ? ಹೆಚ್ಚಾಗಿ ಒಂದು ಗಂಟೆ ಬೇಕಾಗ್ತದೆ. 1 ಗಂಟೆನೂ ಸಹ ಏನು ಬೇಕಾಗಿಲ್ಲ, ಅಂದ್ರೆ ಅದನ್ನ ಒಂದು ಅರ್ಧ ಗಂಟೆ ತುಂಬಾ ಮಸಾಲ ಹಾಕಿದ್ರೆ ಆಗುತ್ತೆ, ತುಂಬಾ ಲೇಟ್ ಆಗ್ತದೆ. ಸ್ವಲ್ಪ ಹಾಕಿದ್ರೆ ಬೇಗ ಆಗ್ತದೆ. ನಿಮಗೆ ಕ್ಯಾಂಟೀನ್ ಇರೋದ್ರಿಂದ ನಿಮ್ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಅದರಿಂದಾಗಿ ಇನ್ನೂ ಜಾಸ್ತಿ ಸುಲಭ ಆಯ್ತು. ಅದಕ್ಕೆ ನಾವು ಅದನ್ನು ತೆಗೆದಿದ್ದು. ಓಕೆ. ಈಗ ಮಸಾಲೆ ವೇರಿಯೇಷನ್ ಇರುತ್ತೆ, ಕೆಲವು ದಪ್ಪ ಆಗಿರ್ಬೇಕು, ಕೆಲವು ಇರಬೇಕು. ಅದ್ರಲ್ಲಿ ಏನಾದ್ರು ಈ ಗ್ರೈಂಡರ್ ಆದ್ಮೇಲೆ ನೀವು ಕೈಯಲ್ಲಿ ರುಬ್ಬುವಾಗ ನಿಮ್ಗೆ ಹದ ಗೊತ್ತಾಗುತ್ತೆ, ಇಷ್ಟ ಆಗುವಾಗ ನಿಲ್ಲಿಸ್ಬೇಕು, ಇನ್ ರುಬ್ಬೋದ್ ಬೇಡ, ಸ್ಟಾಪ್ ಅಂತ. ಈ ಗ್ರೈಂಡರ್ ಅಲ್ಲಿ ಹಾಕುವಾಗ ಅದ್ರಷ್ಟಿಗೆ ಆಗ್ತಾ ಇರುತ್ತೆ. ಹೇಗೆ ಮಾಡ್ತೀರಾ? ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಏನಾಗಿದ್ರೆ? ಅದಕ್ಕೆ ಇನ್ನೊಂದು ಕೆಲಸ, ಇದರಲ್ಲಿ ನಾವು ಮಸಾಲ ಹಾಕೊಂಡು ಬೇರೆ ಇನ್ಯಾವ್ದು ಕೆಲಸ ಮಾಡ್ಬೋದು. ಸರಿ, ಕರೆಕ್ಟ್. ಮೇಡಮ್ ಫುಲ್ ಟೈಮ್ ಆದ್ರೆ ನಾವು ಹಿಡ್ಕೊಂಡು ನಿಲ್ಬೇಕಾಗುತ್ತೆ. ಹೌದು. ಇನ್ನೊಂದು ಕೆಲಸ, ಇದರಲ್ಲಿ ಹಾಕಿ ಒಂದ್ಸಲ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಬಿಟ್ಟು ಬೇರೆ ಕೆಲಸ ರುಬ್ತಾ ಇರುತ್ತೆ, ನಿಮ್ ಕೆಲಸ ಟೊಮೆಟೊ ಕೊಚ್ಚೋದಾಯ್ತು, ಬಟ್ಟೆ ತೊಳೆಯೋದಾಯ್ತು,
ಆಯ್ತು. ಹಾಗಾದ್ರೆ ನಿಮ್ಗೆ ಹೆಲ್ಪಿಂಗಿಗೆ ಒಂದು ಎಕ್ಸ್ಟ್ರಾ ಅಸಿಸ್ಟೆಂಟ್ ಸಿಕ್ಕಿದ ಹಾಗೆ ಸಿಕ್ಕಂಗಾಗಿದೆ. ಭಾರಿ ಒಳ್ಳೆ ಕೆಲಸ ಇದೆ ನಮ್ಗೆ ಸಿಕ್ಕಿದ್ದು ಸಹ. ಓಕೆ. ಪೊನ್ಮಣಿ ಗ್ರೈಂಡರ್ ಅಲ್ಲಿ ಯಾವ್ದಾದ್ರು ಹೊಸತನ್ನ ಟ್ರೈ ಮಾಡ್ಲಿಕ್ಕೆ ಹೋಗಿದ್ರೆ, ಈಗ ಕೆಲಸ ಕಡಿಮೆ ಆಯ್ತು ಅಂತ ಹೇಳುವಾಗ ಯಾವಾಗ್ಲೂ ಮಾಡುವಂತಹ ಐಟಮ್ಸ್ ಅನ್ನ ಬಿಟ್ಟು ಹೊಸತೇನಾದ್ರೂ ಟ್ರೈ ಮಾಡ್ಲಿಕ್ಕೆ ಹೋಗಿದ್ದೀರಾ? ನಾವು ಮೊದಲಿಗೆ ನಮ್ದು ಹೋಟೆಲ್ಗೆ ಖಾಲಿ ಒಂದು ಬೇರೆ ಬೇರೆ ಐಟಮ್ ಎಲ್ಲ ಮಾಡ್ತಾ ಇದ್ವಿ. ಈಗ ಇದ್ರ ನಂತರ ಈಗ ಮಸಾಲೆ ದೋಸೆ ಅದು ಮಾಡ್ಬೇಕಾದ್ರೆ ಸಹ ಇದನ್ನು ಅದರಲ್ಲಿ ರುಬ್ತಾ ಇದ್ದೇವೆ. ದೋಸೆಗೆ ಇಟ್ಟು ಅಥವಾ ಇನ್ನು ಇದು ಸಬ್ಜಿ ಬೇರೆ ಬೇರೆ ಸಬ್ಜಿ ಮಾಡ್ಬೇಕಾದ್ರೆ ಮಸಾಲದ ಅದೆಲ್ಲ ಮೊದಲು ಕಾಲಿಕೆ ಮಸಾಲೆ ಮಾತ್ರ ರುಬ್ತಾ ಇದ್ರಿ, ಈಗ ಬಂದ್ಮೇಲೆ ದೋಸೆ ದೋಸೆ ಹಿಟ್ಟು ಹಿಟ್ಟು ಎಲ್ಲ ಅದೆಲ್ಲ ಇದ್ರಲ್ಲೇ ಪ್ರತಿಯೊಂದು ಸಹ ಯೂಸ್ ಮಾಡ್ತಾ ಇದ್ದೇವೆ. ಮಕ್ಕಳಿದ್ದಾರೆ ಇಬ್ರು, ಒಬ್ಳು ಇಲ್ಲಿ ಕೂತ್ಕೊಂಡಿದ್ದಾಳೆ ಪ್ರಗತಿ, ಹಾಯ್ ಬಾಬು. ಹಾಗೆ ಇನ್ನೊಬ್ಬ ಪ್ರಜ್ವಲ್ ಅಂತ, ಅವನು ಇಂಗ್ಲಿಷ್ ಮೀಡಿಯಂ ಸಾಗರ ವಿದ್ಯಾಮಂದಿರ ಶಾಲೆಗೆ ಹೋಗಿದ್ದಾರೆ. ಹಾಗೆ ಮಕ್ಕಳು ಹೇಗೆ ತುಂಟ ಇದ್ದಾರೆ? ತುಂಟ ಇದ್ದಾರೆ, ತುಂಬಾ ತುಂಟ. ದೊಡ್ಡವನು ಯಾರು? ಅವನ ದೊಡ್ಡವನು? ತುಂಬಾ ಇವಳು ಪಾಪ. ಇವಳು ಇಬ್ಬರು ಸೇಮ್ ಒಂದೇ. ಅವಳಕ್ಕಿಂತ ಇವಳು ಜೋರು, ಅವಳಕ್ಕಿಂತ ಇವಳೇ ಸ್ವಲ್ಪ ಜೋರು. ಸೆಕೆಂಡ್ ನವ್ರು ಯಾವಾಗ್ಲೂ ಜೋರು ಅಂತ. ಹಾಗಾದ್ರೆ ಈ ಗ್ರೈಂಡರ್ ಬಂದ್ಮೇಲೆ ಇವಳಿಗೆ ಸ್ವಲ್ಪ ಟೈಮ್ ಕೊಡ್ಲಿಕ್ಕೆ ನಿಮ್ಗೆ ಇನ್ನೂ ಹೆಚ್ಚು ಟೈಮ್, ಇಲ್ಲಾಂದ್ರೆ ಇಲ್ಲಿ ಏನ್ ಮಾಡ್ತಾಳೆ ಅಂತ ಗೊತ್ತಾಗಲ್ಲ, ನೀವು ಕಿಚನ್ ಅಲ್ಲೇ ಇರ್ತಾ ಇರ್ತೀವಿ. ಶಾಲೆಗೆ ಇವಳು ಶಾಲೆಗೆ ಹೋಗ್ತಾಳೆ, ಇಲ್ಲೇ ಅಂಗನವಾಡಿಗೆ ಹೋಗ್ತಾಳೆ. ಅವನ್ ಮಾತ್ರ ಅಲ್ಲಿ ಪಡುಬಿದ್ರಿ ಶಾಲೆ ಹೋಗ್ತಾನೆ. ನೀವು ಕೆಲ್ಸಕ್ಕೆ ಹೋಗೋದಷ್ಟೊತ್ತಿಗೆ? ಕೆಲ್ಸಕ್ಕೆ ಅಂತಂದ್ರೆ ನಮ್ಗೆ ಒಂದು 4 ಗಂಟೆಗೆ ಹೋಗ್ತಾರೆ. ಬೆಳಿಗ್ಗೆ ಬೆಳಗ್ಗೆ ನೈಟ್ ಫುಲ್ ಇರ್ತೇವೆ, ಮತ್ತೆ ಬೆಳಗ್ಗೆ ನಾವು ಅಂಗಡಿಯೆಲ್ಲ ಬಂದ್ ಮನೇಲಿ ಇರ್ತೇವೆ, ಮತ್ತೆ ಪುನಃ ನೈಟ್. ಮಕ್ಕಳು ಶಾಲೆಗೆ ಹೋಗುವಾಗ ಟಿಫಿನ್ ಏನಾದ್ರು ತಗೊಂಡು ಹೋಗ್ತಾರೆ, ಅದಕ್ಕೇನಾದ್ರೂ ಬೇಕಾಗುವಂತ? ಈಗ UKG ಅಲ್ಲ, ಟಿಫಿನ್ ಮಾತ್ರ, ಊಟ ಇಲ್ಲ. ಏನ್ ಮಾಡ್ಕೊಡ್ತೀರಾ ರುಚಿ ರುಚಿಯಾಗಿದ್ದು ಪೊನ್ಮಣಿ ಗ್ರೈಂಡರ್ ಅನ್ನು ಯೂಸ್ ಮಾಡ್ಕೊಂಡು? ಇಲ್ಲ, ಇದೆ ದೋಸೆ ಐಟಮ್ ಎಲ್ಲ ಮಾಡ್ತೇವೆ. ಸಟ್ ದೋಸೆ ಮಾಡ್ತೇವೆ, ಅಥವಾ ಈ ಟೊಮೆಟೊ ಇಡ್ಲಿ ಎಲ್ಲ ಮಾಡ್ತಾ ಇದ್ವಿ. ಒಂದು ವೆರೈಟಿ ಮಾಡಿ ಕೊಟ್ಟು ಕಳಿಸ್ತೇವೆ ಶಾಲೆಗೆ ಮಕ್ಕಳಿಗೆ. ಅವನಿಗೆ ಏನು ರುಚಿ ಬೇಕಾ ಅದನ್ನ ಮಾಡಿಕೊಟ್ಟು ಕಳಿಸ್ತೇವೆ. ಈಗ ಒಂದು ಸ್ವಲ್ಪ ಸುಲಭ, ಇದು ಬಂದ ನಂತರ ಸುಲಭ ನಮ್ಗೆ. ಹೌದು, ಎಲ್ರೂ ಮನೆಯಲ್ಲಿ ಊಟ ತಿಂಡಿ ಮಾಡಿದ್ದು ಒಂದು ಬೋರ್ ಆಗುತ್ತೆ, ಹೋಟೆಲ್ಗೆ ಹೋಗ್ಬೇಕು ಅಂತ ಅವ್ರಿಗೆ ಆಸೆ ಇರ್ತದೆ. ಇದು ಕ್ಯಾಂಟೀನ್ ಅವ್ರದೇ ಮನೇಲಿ ಅಂತ ಇರುವಾಗ ರುಚಿಯಾದ ಡಿಶಸ್ ದಿನಾಗ್ಲೂ ಸಿಗೋದು ಭಾರಿ ಖುಷಿ. ನಿಮ್ಗೆ ತಿನ್ನೋದಂದ್ರೆ ಇಷ್ಟನಾ? ತಿಂಡಿ ತಿಂತೀರಾ? ಮೀನು ಫ್ರೈ ಇಷ್ಟ ಅವಳಿಗೆ. ಏನಿಷ್ಟ ಅಮ್ಮ ನಿಮಗೆ? ಮೀನು ಫ್ರೈ. ಮೀನ್ ಫ್ರೈ ತಿಂತೀರಾ? ನೀವೇ ಮಾಡ್ತೀರಾ? ಯಾರು ಮಾಡೋದು? ನೀವ, ಮಮ್ಮಿನ, ಪಪ್ಪನ? ಮಮ್ಮಿನೇ ಅಲ್ಲ, ಪಪ್ಪ ಅಲ್ಲ. ನೀವು ಟ್ರೈ ಮಾಡಿದಿರಿ ಯಾವಾಗ್ಲಾದ್ರೂ ಮಾಡ್ಲಿಕ್ಕೆ? ಮಾತಾಡ ಮಗ. ಇಲ್ಲ, ಓಕೆ, ನೋ ಪ್ರಾಬ್ಲಮ್. ಮೀನ್ ಫ್ರೈ ಬಿಟ್ಟು ಬೇರೆ ಏನಿಷ್ಟ ನಿಮ್ಗೆ? ಬೇರೆ ಏನಿಷ್ಟ? ಮಾತಾಡ. ನಮ್ಗೆಲ್ಲಾನು ಇಷ್ಟ. ಅಮ್ಮ ತಯಾರಿಸಿದ ಎಲ್ಲಾ ಖಾದ್ಯ ತುಂಬಾ ಇಷ್ಟ ಅಂತ. ಅಂಗಡಿ ಬಂದ್ರೆ ಚಿಕನ್ ರೊಟ್ಟಿ ತಿನ್ನೋದು ಇಷ್ಟ. ಹೌದಾ? ಹಾಗಾದ್ರೆ ಫುಲ್ ನಾನ್ ವೆಜ್. ಚಿಕನ್, ಪ್ರಾನ್, ಮೀನು, ಅದೇ. ತರಕಾರಿ ಏನಾದ್ರು ಗೊತ್ತಿದ್ಯಾ? ಆಲೂಗಡ್ಡೆ, ಬಟಾಟೆ, ಬೀನ್ಸ್ ಗೊತ್ತಿದ್ಯಾ? ಪೂರಿ ಬಾಜಿ ತಿಂತೀರಾ ನೀವು? ಮಾತಾಡ ಮಗ. ಪರೋಟ ಹೇಳ ಮಗ, ಮಾತಾಡ. ಸರ್, ನೀವು ಇದನ್ನ ತಗೊಳ್ಲಿಕ್ಕೆ ಅಂಗಡಿಗೆ ಹೋದಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅಲ್ಲಿ ಇರುವಂತಹ ಸೇಲ್ಸ್ ಪರ್ಸನ್ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ನಮಗೆ. ಅದ್ರ ಬಗ್ಗೆ ಸರ್ ನೋಡಿ ಇದನ್ನ ನಾವು ಬೇರೆ ತೆಗಿತಾ ಇದ್ವಿ, ಅವರೇ ಹೇಳಿದ್ದು ಹೊಸದು ಬಂದಿದೆ, ಹೊಸ ಕಂಪ್ನಿ ಬಂದಿದೆ, ಭಾರಿ ಒಳ್ಳೆ ಕಂಪ್ನಿ ಇದು. ಒಳ್ಳೇದು ಸರ್ವಿಸ್ ಒಳ್ಳೇದುಂಟು. ಇದನ್ನ ತೆಗಿರಿ. ವಾರಂಟಿ ಗ್ಯಾರಂಟಿ ಏನಾದ್ರು ಕೊಟ್ಟಿದ್ದಾರೆ. ಇಷ್ಟು ವಾರಂಟಿ ಕೊಟ್ಟಿದ್ದಾರೆ, 6 ಮಂತ್ ಅಂತ ಕೊಟ್ಟಿದ್ದಾರೆ. ಏನಾದ್ರೂ ಆದ್ರೆ ನಾವು ಒಂದು ರಿಪೇರಿ ಮಾಡಿಕೊಡ್ತೇವೆ ಇಮಿಡಿಯೇಟ್ಲಿ ಅಂತ. ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಪೊನ್ಮಣಿನ ಹೊಸ ಪರಿಚಯ 3 ಲೀಟರ್ ಪೊನ್ಮಣಿ ಪವರ್ ಪ್ಲಸ್ ಅಂಡ್ ಪ್ರೈಡ್ ಪ್ಲಸ್. ಇಂಡಿಯಾದಲ್ಲಿ ಮೊದಲ ಬಾರಿಗೆ ಡ್ರಮ್ ಬಿಚ್ಚೋ ಸೌಕರ್ಯ ಟಿಲ್ಟಿಂಗ್ ಗ್ರೈಂಡರ್. ಪರಿಚಯ ಕೊಡುಗೆ ₹1000 ಉಳಿದೆಯೇ. ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಪೊನ್ಮಣಿನ ಹೊಸ ಪರಿಚಯ 3 ಲೀಟರ್ ಪೊನ್ಮಣಿ ಪವರ್ ಪ್ಲಸ್ ಅಂಡ್ ಪ್ರೈಡ್ ಪ್ಲಸ್. ಇಂಡಿಯಾದಲ್ಲಿ ಮೊದಲ ಬಾರಿಗೆ ಡ್ರಮ್ ಬಿಚ್ಚೋ ಸೌಕರ್ಯ ಟಿಲ್ಟಿಂಗ್ ಗ್ರೈಂಡರ್. ಪರಿಚಯ ಕೊಡುಗೆ ₹1000 ಉಳಿದೆಯೇ. ಈಗ ಮಾರ್ಕೆಟ್ ನಲ್ಲಿ ಇಷ್ಟೊಂದು ವೆಟ್ ಗ್ರೈಂಡರ್ಸ್ ಇದೆ, ಎಷ್ಟು ಹೊಸ ಕಂಪನೀಸ್ ಎಲ್ಲ ಬರ್ತಾ ಇದೆ. ಜನರಿಗೆ ಕನ್ಫ್ಯೂಷನ್ ಆಗೋದು ಡೆಫಿನೆಟ್ಲಿ ಸರ್ವೇ ಸಾಮಾನ್ಯ. ಯಾವ್ದನ್ನ ತಗೊಳ್ಬೇಕು, ಎಲ್ಲದ್ರಲ್ಲೂ ಗ್ಯಾರಂಟಿ, ಎಲ್ಲದ್ರಲ್ಲೂ ವಾರಂಟಿ, ಇದು ಬೆಸ್ಟ್ ಅದು ಬೆಸ್ಟ್ ಹೇಳ್ತಾರೆ. ಇಷ್ಟೆಲ್ಲ ಕನ್ಫ್ಯೂಷನ್ ಇರುವಾಗ ಇದನ್ನ ತಗೊಳ್ಳಿಕ್ಕೆ ನಿಮ್ಗೆ ಅದೊಂದು ಏನ್ ಪಾಯಿಂಟ್ ಇತ್ತು? ಅಂದ್ರೆ ನಂದು ಒಂದು 2-3 ಜನ ನನ್ನ ಫ್ರೆಂಡ್ ಎಲ್ಲ ಹೇಳಿದ್ರು, ಈಗ ನೋಡಿ ಅದನ್ನ ಸಹ ಈಗ ನಮ್ಮ ಕೆಲವು ಇಲ್ಲಿ ಪಲ್ಮಾರದಲ್ಲಿ ಒಂದು 2-3 ಜನ ತೆಗೆದಿದ್ದಾರೆ, ಅಥವಾ ಅಲ್ಲಿ ನಮ್ಮ ನಂದಿಗೋರಲ್ಲಿ ಸಹ ತೆಗೆದಿದ್ದಾರೆ. ಹಾಗಾಗಿ ನಮಗೆ ಅವರು ಸಹ ಎಲ್ಲ ಹೇಳಿದ್ರು, ನನ್ನ ಅಂಗಡಿಗೆಲ್ಲ ಬರ್ತಾ ಇದ್ರು,
ನಾನು ಹೀಗೆ ಒಂದು ಮಿಕ್ಸಿಯಲ್ಲಿ ಕಟ್ಟಿಯೋದು ಎಲ್ಲ ಕಷ್ಟ ಆಗುತ್ತೆ, ಒಂದು ಗ್ರೈಂಡರ್ ತೊಗೋಬೇಕಂತ ಮಾಡಿದ್ದೇನೆ ಅಂತಂದು ಕೇಳುವಾಗ ಅವರೇ ಹೇಳಿದರು, ನೋಡಿ ಈಗ ಒಳ್ಳೊಳ್ಳೆ ಕಂಪ್ನಿ ಬಂದಿದೆ, ಅದನ್ನು ಕೇಳಿ ವಿಚಾರಿಸಿ ಅಂತಂದು. ಆನಂತರ ನಾವು ಚರಣ ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಅಂಗಡಿಯಲ್ಲಿ ಹೋಗುವಾಗ ಅವ್ರು ಹೇಳಿದ್ರಲ್ಲ, ಈಗ ನೋಡಿ ರಾಘಣ್ಣ ಇದು ಒಳ್ಳೇದು ಬಂದಿದೆ, ಹೊಸ ಕಂಪ್ನಿ, ಇದನ್ನೇ ತೊಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾವು ಅದರ ಬಗ್ಗೆ ಒಂದು ಸ್ವಲ್ಪ ಇದು ಮಾಡಿ ನೋಡಿದ ನಂತರ ಒಳ್ಳೇದು ಅನ್ನಿಸ್ತು, ನಾವು ಅದನ್ನೇ ತೆಗೆದ್ವಿ. ತುಂಬಾ ಖುಷಿ. ಈಗ ಸೇಲ್ಸ್ ಮಾಡುವಾಗ ಅವ್ರಿಗೆ ಹೇಳೋದು ಅವ್ರದ್ದು ಡ್ಯೂಟಿ ಚೆನ್ನಾಗಿದೆ ನೀವು ತಗೊಳ್ಳಿ, ಅವ್ರ ಸೇಲ್ಸ್ ಆಗ್ಬೇಕು ಅಂತ. ಆದ್ರೆ ಆಫ್ಟರ್ ಸೇಲ್ಸ್ ಇರುವುದೇ ಪ್ರಾಬ್ಲಮ್. ಸರ್ವಿಸಿಂಗ್ ಬರ್ತಾರ, ನಿಮ್ ಪ್ರಾಬ್ಲಮ್ ಇದ್ರೆ ಏನಾದ್ರು ಸ್ಪಂದಿಸ್ತಾರ, ರಿಪೇರ್ ಮಾಡ್ತಾರ, ಅಂತದ್ದೇನಾದ್ರೂ ಅನುಭವ ಆಗಿದೆಯಾ ನಿಮ್ಗೆ? ಸರ್ವಿಸಿಂಗ್ ಆಗಿದೆ. ಒಂದ್ಸಲ ಏನಾಗಿದೆ, ಒಂದು ಸ್ವಲ್ಪ ಅದು ಮೇಲ್ಗಡೆ ಕ್ಯಾಪ್ ಸೌಂಡ್ ಬರ್ತಾ ಇತ್ತು, ನಾವು ಅದೇನು ಹಾಳಾಗಿರ್ಲಿಲ್ಲ, ಮೇಲ್ಗಡೆ ಸೌಂಡ್ ಬರೋದಕ್ಕೆ ನಾವು ಫೋನ್ ಮಾಡಿದ್ವಿ, ನೋಡಿ ಸರ್ ಇದು ಈಗ ಬಂದಿದೆ ಅಂತಂದು. ಅವ್ರು ತಕ್ಷಣ ಇಮಿಡಿಯೇಟ್ಲಿ ಬಂದು ಸರ್ವಿಸಿಂಗ್ ಎಲ್ಲ ಇಮಿಡಿಯೇಟ್ ಮಾಡಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ತುಂಬಾ ಅದೊಂದು ನಮಗೆ ಭಾಳ ಖುಷಿ, ಯಾಕಂದ್ರೆ ಅವ್ರು ಹೇಳಿದ ತಕ್ಷಣ ಬಂದು ಮಾಡಿದಾರಲ್ಲ, ಅದು ನಮಗೆ ಭಾಳ ಖುಷಿ. ಕೆಲವರು ಏನು ಮಾಡ್ತಾರೆ, ಕೆಲವು ಗ್ರೈಂಡರ್ ನಾವು ಪ್ರತಿಯೊಂದು ಒಂದು ವಸ್ತು ತಗೊಳ್ಬೇಕಾದ್ರೆ ಅವ್ರು ಇವತ್ತು ಬರ್ತಾರೆ ನಾಳೆ ಬರ್ತಾರೆ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ನಾವು ಕಾಯ್ತಾ ಇರ್ಬೇಕು, ಅದು ನಮಗೆ ಬೇಜಾರಾಗೋಗುತ್ತೆ. ಸೇಲ್ಸ್ ಮಾಡುವಾಗ ಎಲ್ಲರೂ ಚೆನ್ನಾಗಿ ಹೇಳ್ತಾರೆ, ಸರ್ವಿಸಿಂಗ್ ಪಾರ್ಟ್ ಬರುವಾಗಲೇ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನಾವು ಟಿವಿ ತಗೊಳ್ಳುವಾಗ ಅಷ್ಟೇ ನಾವು, ಅಥವಾ ಹೋಮ್ ಥಿಯೇಟರ್ ಆದ ಪ್ರತಿಯೊಂದು ಯಾವುದಾದ್ರೂ ಒಂದು ತಗೊಳ್ಳುವಾಗ ಕೆಲವರು ಹೇಳೋದಾದೇನೆ, ಇಲ್ಲ ಸರ್ ನಿಮ್ಗೇನು ಪ್ರಾಬ್ಲಮ್ ಆದರೆ ನಾವು ತಕ್ಷಣ ಬಂದು ಮಾಡಿಕೊಡ್ತೀವಿ ಅಂತಂದ್ರೆ. ಆದರೆ ಅದನ್ನು ಹೇಳಿದ ನಂತರ ಅವ್ರು ಯಾರು ಬರ್ತಾ ಇರಲಿಲ್ಲ. ಇದೊಂದು ಮಾತ್ರ ಫೋನ್ ಮಾಡಿದ ತಕ್ಷಣ ಬಂದಿದ್ದಾರೆ, ಅದು ನಮಗೆ ಭಾಳ ಹೆಮ್ಮೆ ಅನಿಸ್ತದೆ. ಹೌದು, ಅದು ತುಂಬಾ ಸಂತೋಷ. ಸರ್, ಮೊದಲು ಇದು ಬರೋ ಮೊದಲು ಕಲ್ಲಲ್ಲಿ ರುಬ್ತಾ ಇದ್ರು, ಮೇಡಮ್ ಕಷ್ಟ ಆಯ್ತು ಇವತ್ತು ನಂಗೆ ರುಬ್ಬಕ್ ಆಗಲ್ಲ ರೀ, ಇವತ್ತು ನೀವೇ ರುಬ್ಬಿ ಅಂತ ಹೇಳೋವಂತ ಯಾವ್ದಾದ್ರು ಪರಿಸ್ಥಿತಿ ಅವಾಗ ನಾನೇ ರುಬ್ಬಿದ್ದೀನಿ. ಹಾಗಾದ್ರೆ ಅದು ಅನುಭವ ಆಗಿದೆ. ಒಂದ್ಸಲ ನಾವು ಸಹ ರುಬ್ಬಿದ್ದೀನಿ, ಅವಳಿಗೆ ಹುಷಾರಿಲ್ಲ ಟೈಮಲ್ಲಿ ನಾವೇ ಅವ್ರಿಗೆ ಪ್ರೆಷರ್ ಹಾಕೋದು ಬೇಡ ಮಾಡುದು, ಕ್ಯಾಂಟೀನ್ ನಡೆಸಬೇಕಾದ್ರೆ ರುಬ್ಲೇಬೇಕಪ್ಪ, ಮಾಡಿದ್ದೇವೆ, ಆ ತರ ಮಾಡಿದ್ದೇವೆ. ಹಾಗಾದ್ರೆ ಎಲ್ರಿಗಿಂತ ಜಾಸ್ತಿ ಖುಷಿ ನಿಮ್ಗಾಗಿರ್ಬೇಕಲ್ಲ. ಎಲ್ಲಾದ್ರೂ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ಖಾಲಿ ಒಂದು ಸ್ವಿಚ್ ಹಾಕೋದು ಅಷ್ಟೇ, ಅದೊಂದು ಬಹಳ ಸುಲಭ. ಓಕೆ, ತುಂಬಾ ಸಂತೋಷ. ಈ ಪೊನ್ಮಣಿ ಗ್ರೈಂಡರ್ ಬಗ್ಗೆ ನಿಮ್ಮ ಅನುಭವ ಹೇಗಿದೆ? ಏನು ಅನುಭವ? ಎಲ್ಲ ಒಳ್ಳೇದಾಗಿದೆ, ತೊಂದರೆ ಇಲ್ಲ. ಮಸಾಲ ಹಾಕಿ ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಆಚೆ ಮಗುನ ಶಾಲೆಗೆ ಬಿಟ್ಟು ಬರ್ಬೋದು. ದೃಷ್ಟಿಗೆ ಆಗ್ತಾ ಇದು ಮಿಕ್ಸರ್ ಆದ್ರೆ ಅದಕ್ಕೆ ಹಿಡ್ಕೊಂಡು ನಿಲ್ಬೇಕಾಗ್ತದೆ. ಇದರಲ್ಲಿ ಆ ಥರ ಏನಲ್ಲ, ಬೇರೆ ಕೆಲಸ ಎಲ್ಲ ಮಾಡ್ಬೋದು, ತೊಂದರೆ ಇಲ್ಲ. ರಪ್ಪ ಸಣ್ಣ ಆಗ್ತದೆ ಮಸಾಲೆ. ಸರ್, ಕಲ್ಲಲ್ಲಿ ರುಬ್ಬೋದು ಕಷ್ಟ ಆಗಿದ್ರು ಕೂಡ ಕಲ್ಲನ್ನ ಕ್ಲೀನ್ ಮಾಡೋದು ತುಂಬಾ ಸುಲಭ, ರೈಟ್? ಗ್ರೈಂಡರ್ಸ್ ಅಲ್ಲಿ ರುಬ್ಬೋದು ಈಸಿ ಆದ್ರೂ ಅದನ್ನ ಮೇಂಟೈನ್ ಮಾಡೋದು, ಕ್ಲೀನ್ ಇಡೋದು ತುಂಬಾ ಕಷ್ಟ. ಅದನ್ನ ಕಲ್ಲು ತೆಗಿಬೇಕು, ಇದು ತೆಗಿಬೇಕು, ಅದನ್ನ ಫಿಕ್ಸ್ ಮಾಡಬೇಕು. ಎಲ್ಲಾದ್ರೂ ಒಂದು ಮಸಾಲೆ ಅದ್ರಲ್ಲಿ ಉಳ್ಕೊಳ್ತು ಅಂತಾದ್ರೆ ನೆಕ್ಸ್ಟ್ ಕಡಿಯುವಂಥದ್ದು, ದೋಸೆಗೋ ಹಿಟ್ಟಿಗೋ ರುಬ್ಬುವಂಥದ್ದು, ಅದ್ರ ಮಸಾಲೆ ಚೇಂಜ್ ಆಗುತ್ತೆ, ಆ್ಯಡ್ ಆಗುತ್ತೆ. ಅಂದರೆ ಕ್ಲೀನಿಂಗ್ ಅಲ್ಲಿ ಯಾವ ಥರ ಸಮಸ್ಯೆ ಇತ್ತು, ಅಥವಾ ಎಷ್ಟು ಈಸಿಯಾಗಿ ಮಾಡ್ತಾ ಇದ್ದೀರಾ ನೀವು? ಅದು ಖಂಡಿತವಾಗ್ಲು, ಯಾಕಂದರೆ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಕ್ಲೀನ್ ಮಾಡಲೇಬೇಕು. ಇವತ್ತು ನಾವು ಕ್ಯಾರ್ಲೆಸ್ ಮಾಡಿದರೆ ಬೆಳಗ್ಗೆ ಬೇರೆದ ಒಂದು ಐಟಮ್ ಹಾಕಬೇಕಾದ್ರೆ ಅದು ಸ್ಮೆಲ್ ಬರುತ್ತೆ. ಹೌದು, ಅವತ್ತಿಂದ ಟೇಸ್ಟ್ ಸಹ ಚೇಂಜ್ ಆಗುತ್ತೆ. ಅವತ್ತಿಂದ ಅವತ್ತೇ ಕ್ಲೀನ್ ಮಾಡಿ ಇಟ್ಬಿಟ್ರು, ಒಂದು ಸ್ವಲ್ಪ ಕಷ್ಟ ಆದರೂ ಅವತ್ತಿಂದ ಅವತ್ತೇ ಕ್ಲೀನ್ ಮಾಡಿಬಿಟ್ರೆ ಮತ್ತೆ ಇನ್ನೊಂದು ಪದಾರ್ಥಕ್ಕೆ ಯಾವುದಾದ್ರೂ ಹಾಕಿದ್ರು ಸಹ ಅದರದೇ ಆದ ಒಂದು ಬರುತ್ತೆ. ಇಲ್ಲಿದ್ರೆ ನಾವು ಅದನ್ನ ಬಿಟ್ಟು ನಾಳೆ ಬೆಳಗ್ಗೆ ಇಲ್ಲ ಸುಸ್ತಾಗಿದೆ ನಾಳೆ ಬೆಳಗ್ಗೆ ತೊಳಿಬೇಕು ಅಂತ ಅಂದರೆ ಅದು ಮತ್ತೆ ಅದನ್ನು ಆದ ದಿವಸ ತೊಳೆದ್ರೆ ಅದು ಸ್ಮೆಲ್ ಹೋಗೋದಿಲ್ಲ, ಅದೇ ಸ್ಮೆಲ್ಲೇ ಇರುತ್ತೆ, ಅದು ಮಸಾಲೆ ಸ್ಮೆಲ್ಲೇ ಇರುತ್ತೆ. ಹಾಗಾಗಿ ನಾವು ಅವತ್ತಿಂದ ಅವತ್ತೇ ಕ್ಲೀನ್ ಮಾಡ್ತೀವಿ. ಕೋಳಿ ಸುಕ್ಕದ ಸ್ಮೆಲ್ ಮಸಾಲೆ ದೋಸೆಲಿ ಬರ್ಲಿಕ್ಕೆ ಹಾಗಾಗಿ ನಾವು ಅವತ್ತಿಂದ ತೆಗಿಲಿಕ್ಕೆ ತೊಳಿಲಿಕ್ಕೆ ಸಹ ಭಾರಿ ಸುಲಭ. ಮೇಲ್ಗಡೆ ಒಂದು ಕ್ಯಾಪ್ ತೆಗೆದ್ರೆ ಅದು ತೊಳಿಬಹುದು, ಸುಲಭ. ಈ ಕಲ್ಲು ಕೆಲವು ಮಿಕ್ಸಿ ಗ್ರೈಂಡರ್ಸ್ ಅಲ್ಲಿ ಒಂದೇ ಕಲ್ಲಿರುತ್ತೆ, ಕೆಲವದ್ರಲ್ಲಿ 2 ಇರುತ್ತೆ, ಕೆಲವದ್ರಲ್ಲಿ 3 ಇರುತ್ತೆ. ಹಾಗಾದ್ರೆ ಇದರಲ್ಲಿ ಯಾವ ತರದ್ದಿದೆ, ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ? ಇದು 2 ಉಂಟು. ಒಂದು ಮಸಾಲೆ ತೆಗಿಲಿಕ್ಕೆ ಬಹಳ ಸುಲಭ ಆಗುತ್ತೆ. 3 ಇದ್ದ ನಂತರ ಅದರಲ್ಲಿ ಈಗ ಕೈ ಹಾಕಿ ತಿರುಗಿಸಲಿಕ್ಕೆಲ್ಲ ಕಷ್ಟ ಆಗುತ್ತೆ, ಸಿಕ್ಕಾಕೊಳ್ಳುತ್ತೆ. ಇದು 2 ಇರೋದ್ರಿಂದ ಅದು ಅಲ್ಲೇ ಟರ್ನ್ ಆಗುತ್ತೆ. ಟರ್ನ್ ಆಗುವಾಗ ಮಸಾಲೆ ಹೇಗೆ ಎಲ್ಲಿ ಬ್ಲಾಕ್ ಆಗುತ್ತೆ ಅಲ್ಲಿ ತೆಗೆದು ಕ್ಲೀನ್ ಮಾಡಿಕೊಡ್ಬೋದು ಅದಕ್ಕೆ. ಅದೊಂದು ಬಹಳ ಸುಲಭ, ತುಂಬಾ ಸುಲಭ. ಕೆಲವರಲ್ಲಿ ಫೈನ್ ಕಲ್ಲಿರ್ತದೆ, ಸ್ವಲ್ಪ ಮೊದಲ ಬರ್ತಾ ಇದರಲ್ಲಿ ಕಡಿಯೋ ಕಲ್ ತರಾನೇ ಸ್ವಲ್ಪ ರಫ್ ಆಗಿರುವಂತಹ ಸರ್ಫೇಸ್. ಇದರಲ್ಲಿ ನಮ್ಗೆ ಹೇಳಿದ ತರ ಪೊನ್ಮಣಿ ಗ್ರೈಂಡರ್ಸ್ ಅಲ್ಲಿ ಸ್ಮೂತ್ ಕಲ್ಲನ್ನ ಯೂಸ್ ಮಾಡಿದ್ದಾರೆ. ಇದರಿಂದ ಮಸಾಲೆ ಗ್ರೈಂಡ್ ಮಾಡೋದ್ರಲ್ಲಿ ಏನಾದ್ರೂ ಸ್ಮೂತ್ ಮಸಾಲೆ ಈ ದರಗ್ ಬೇಡ, ಸ್ವಲ್ಪ ತುಂಬಾ ಫೈನ್ ಆದಂತ ನೀರ್ ದೋಸೆಗೆ ಬೇಕು ಅಂತ ಅದನ್ನ ರುಬ್ಬೋದಕ್ಕೆ ಏನಾದ್ರು ಹೆಲ್ಪ್ ಆಗುತ್ತೆ? ಆಗ್ತದೆ, ಹೆಲ್ಪ್ ಆಗ್ತದೆ, ಒಳ್ಳೆದಾಗ್ತದೆ. ಮತ್ತೆ ಇನ್ನೊಂದು ಹೆಚ್ಚಿನವರಿಗೆ ಇರುವಂತಹ ಒಂದು ಕ್ವೇರಿ ಅಂದ್ರೆ, ನಾವೀಗ ಯಾವುದೇ ಒಂದು ಮೆಷಿನರಿ ತರಲಿ ಕರೆಂಟ್ ಯೂಸ್ ಆಗುವಾಗ, ಈಗ AC ಇರಲಿ TV ಇರಲಿ, ಎಷ್ಟು ಕರೆಂಟ್ ಯೂಸ್ ಆಗುತ್ತೆ. ಕರೆಕ್ಟ್ ಮಿಕ್ಸಿ ನಾವು ಯೂಸ್ ಮಾಡ್ತೀವಿ, ಅದು ಸ್ವಲ್ಪ ಸಣ್ಣ
ಮಿಕ್ಸಿ. ಗ್ರೈಂಡರ್ ಅನ್ನುವಾಗ ಹಾಗಾದ್ರೆ ಕರೆಂಟ್ ಯೂಸೇಜ್ ಜಾಸ್ತಿ ಇರ್ಬೋದು, ಪವರ್ ಸಪ್ಲೈ ಜಾಸ್ತಿ ತಗೊಳ್ತಾ ಇರ್ಬೋದು, ಬಿಲ್ ಅಲ್ಲಿ ಏನಾದ್ರೂ ಎಕ್ಸ್ಟ್ರಾ ಬಿಲ್ ಬರ್ಬೋದು. ಅದ್ರಲ್ಲಿ ಗ್ರೈಂಡರ್ ತಂದಿಂತ್ರನೂ ಉಂಟಲ್ಲ, ಕರೆಂಟ್ ಬಿಲ್ ಕಡಿಮೆ ಬರ್ತಾ ಇದೆ, ಇನ್ನೂ ಕಡಿಮೆ ಇದೆ. ಮೊದಲು ಮಿಕ್ಸರ್ ಯೂಸ್ ಮಾಡ್ತಾ ಇದ್ರಿ, 350 400 ಈಗ ಬರ್ತಾ ಇತ್ತು. ಈಗ ಗ್ರೈಂಡರ್ ತಂದ ನಂತರ 100 190 ಬರ್ತದೆ ಅಷ್ಟೇ. ಹಾಗಾದ್ರೆ ಮಿಕ್ಸಿಯನ್ನ ಯೂಸ್ ಮಾಡೋದಕ್ಕಿಂತ ಕಡಿಮೆ ಸುಲಭ. ಯಾಕಂದ್ರೆ ಮಿಕ್ಸಿಗೆ ಕರೆಂಟ್ ವಿದ್ಯುತ್ ಜಾಸ್ತಿ ಹೋಗುತ್ತೆ, ಇದು ಗ್ರೈಂಡರ್ ಅಲ್ಲೇ ವಿದ್ಯುತ್ ಕಮ್ಮಿ ಹೋಗುತ್ತೆ. ಮೊದಲಿಗೆ ಮಂತ್ಲಿ 390 ಈಗೆಲ್ಲ ಬರ್ತಿತ್ತು, 400 390 ಈಗ 190 190 ಬರುತ್ತೆ. ಒಂದು ಸ್ವಲ್ಪ ವಿದ್ಯುತ್ತರಲ್ಲಿ ಸಹ ನಮಗೆ ಕಡಿತ ಕಮ್ಮಿ ಬರುತ್ತೆ, ಹಾಗಾಗಿ ನಮಗೆ ಸಹ ಒಂದು ಸ್ವಲ್ಪ ಸುಲಭ ಆಗುತ್ತೆ. ಸರ್, ನಿಮ್ಮ ಹೋಟೆಲಲ್ಲಿ ತುಂಬಾ ತರದ ವಿಧ ಖಾದ್ಯಗಳನ್ನೆಲ್ಲ ಮಾಡ್ತೀರಾ. ಹೆಂಡತಿ ಕೈಯಲ್ಲಿ ತಿನ್ನೋದಂದ್ರೆ ಯಾವ ಒಂದು ವಿಶೇಷವಾದಂತ ಒಂದು ಡಿಶ್ ನಿಮಗೆ ಇಷ್ಟ? ಜಾಸ್ತಿ ತರಕಾರಿ. ನಿಮಗೆ ತರಕಾರಿ ಇದೇನಪ್ಪ ಫುಲ್, ಇದೊಂದು ಫುಲ್ ನಾನ್ ವೆಜ್ ಆದ್ರೆ ನಿಮಗೆ ತರಕಾರಿ ಇಷ್ಟ? ಅಂದ್ರೆ ದಿನನಿತ್ಯ ಹೋಟ್ಲಲ್ಲೆಲ್ಲ ಈ ಕಬಾಬು, ಕೋಳಿ ರೊಟ್ಟಿ, ಇದು ಫಿಶ್ ಫ್ರೈ ಅವೆಲ್ಲ ನೋಡಿ ಬೋರ್ ಹಿಡಿದು ಹೋಗಿರುತ್ತೆ. ಮನೆಗೆ ಬಂದ ನಂತರ ಯಾವಾಗ ಒಂದ್ಸಲ ತರಕಾರಿ ಊಟ ಮಾಡಿದ್ದೀವಿ ಅನ್ನಂಗಾಗುತ್ತೆ. ಮಗ ಇದ್ದಾನೆ, ಅವ್ನು ಸ್ಕೂಲಿಗೆ ಹೋಗಿದ್ದಾನೆ, ಅವನಿಗೆ ಯಾವ ರೀತಿದು ಊಟ ಇಷ್ಟ? ಅವನಿಗೆ ಚಪಾತಿ ಅಂದ್ರೆ ತುಂಬಾ ಇಷ್ಟ. ಚಪಾತಿ, ಓಕೆ. ಚಪಾತಿಗೆ ಬಟಾಟೆ ಬಾಜಿ ಬೇಕು ಅವರಿಗೆ. ಓಕೆ. ನಿಮ್ಗೆ ಯಾವ್ದು ಇಷ್ಟ ಮೇಡಮ್? ಯಾವಾಗ್ಲೂ ನೀವು ಯಾವ್ದು ಮಾಡ್ಕೊಡ್ತೀರಾ ಅದೇ ಇಷ್ಟ ಅಂತ ಕೇಳ್ತೀವಿ. ನಿಮಗೆ ಪರ್ಸನಲಿ ನಿಮ್ಗೆ ಯಾವ್ದು ಇಷ್ಟ, ಏನು ಇಷ್ಟ ಮಾಡ್ತೀರಾ? ನನಗೆ ಚಿಕನ್ ಸುಕ್ಕ ಇಷ್ಟ. ಚಿಕನ್ ಸುಕ್ಕ ಅಂದ್ರೆ ಸೂಪರ್ ಇಷ್ಟ. ನೀವು ಚಿಕನ್ ಸುಕ್ಕ ಮಾಡಿ ಅವ್ರ ಕ್ಯಾಂಟೀನಿಗೆ ಕೊಡಿ, ಅದೇ ಕ್ಯಾಂಟೀನಿಂದ ಅವ್ರು ಮಾಡಿದ ಚಿಕನ್ ಸುಕ್ಕನ ಚೆನ್ನಾಗಿ ಪ್ಯಾಕ್ ಮಾಡಿ ತಂದು ಮೇಡಮ್ ನಾನ್ ಮಾಡೋಕ್ಕಿಂತ ನನ್ನ ತಮ್ಮ ಮಾಡಿದ ಸುಕ್ಕ ಅಂದ್ರೆ ನನಗೆ ತುಂಬಾ ಇಷ್ಟ. ಹಾಗಾದ್ರೆ ವಾರಕ್ಕೆ ಒಂದ್ಸಲ ಆದ್ರೂ ತಮ್ಮನ್ನ ಮನೆಗೆ ಕರ್ಸ್ಕೊಳ್ಳಿ. ಪೊನ್ಮಣಿ ಗ್ರೈಂಡರ್ ಇದೆ ಅಲ್ವಾ, ಹೆಲ್ಪಿಂಗಿಗೆ ಹ್ಯಾಂಡು ಇದೆ, ಸುಕ್ಕ ಮಾಡ್ಕೊಡಪ್ಪ ಅಂತ ಹೇಳಿದ್ರಾಯ್ತು. ಇವ್ರ ತಮ್ಮನೂ ಸಹ ಕುಕ್ಕರೆ, ಒಳ್ಳೇದು ಅಡಿಗೆ ಎಲ್ಲ ಮಾಡ್ತಾರೆ. ಹೌದಾ? ನಾನ್ ವೆಜ್ ಐಟಮ್ಸ್ ಎಲ್ಲ ಒಳ್ಳೇದು ಮಾಡ್ಕೊಡ್ತಾರೆ. ಹಾಗಾಗಿ ಕೆಲವು ಕಸ್ಟಮರ್ ಎಲ್ಲ ಇದು ನಮ್ಮದು ಹೋಟ್ಲಲ್ಲಿ ಎಲ್ಲ ತಿನ್ನೋದು ನೋಡಿ ಟೇಸ್ಟಿಗೆ ಕೆಲವು ಜನ ಬರ್ತಾರೆ. ಓಕೆ. ಹಾಗಾದ್ರೆ ಈ ರೆಕಾರ್ಡಿಂಗ್ ಆದ ತಕ್ಷಣ ನಮ್ಮ ಫುಲ್ ಟೀಮ್ ನಿಮ್ ಕ್ಯಾಂಟೀನಿಗೆ ಪೊನ್ಮಣಿ ಗ್ರೈಂಡರ್ ನಲ್ಲಿ ಕಡ್ದು ಮಾಡಿದಂತ ವಿಶೇಷವಾದಂತಹ ಖಾದ್ಯಗಳನ್ನ ಟೇಸ್ಟ್ ಮಾಡಬೇಕು. ಚಿಕನ್ ಗ್ರೇವಿ ತಿನ್ಬೇಕು, ಕೋಳಿ ರೊಟ್ಟಿ ತಿನ್ಬೇಕು, ಮೀನ್ ಫ್ರೈ ತಿನ್ಬೇಕು, ಹಾಗೂ ಅವ್ರ ತಮ್ಮ ಮಾಡಿದಂತ ಸುಕ್ಕ ತಿನ್ಬೇಕು, ನೀವ್ ಯಾವಾಗ್ಲೂ ತಿನ್ನುವಂತ ಕಬಾಬ್ ತಿನ್ಬೇಕು. ಎಷ್ಟೊಂದು ಐಟಮ್ಸ್ ತಿನ್ಲಿಕ್ಕಿದೆ. ಹಾಗಾದ್ರೆ ಇದಕ್ಕೆಲ್ಲ ಥ್ಯಾಂಕ್ಸ್ ಪೊನ್ಮಣಿಗೆ ಹೇಳ್ಬೇಕು, ಯಾಕಂದ್ರೆ ಹೆಚ್ಚಿನ ಟೈಮ್ ಸಿಗ್ತಾ ಇದೆ, ಬಿಲ್ಲು ಕಡಿಮೆ ಬರ್ತಾ ಇದೆ, ಸುಲಭವಾಗಿ ಮಾಡ್ಲಿಕ್ಕೆ ಯೂಸ್ ಕೂಡ ಆಗ್ತಾ ಇದೆ, ನಿಮ್ಗೆ ಸಂತೋಷ ಕೂಡ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಿದೆ. ಪೊನ್ಮಣಿ ಗ್ರೈಂಡರ್ ನ ತಗೊಳ್ಬೇಕು ಅಂತ ಎನಿಸುವಂತಹ ಗ್ರಾಹಕರಿಗೆ ನಿಮ್ಗೆ ಏನಾದ್ರು ಹೇಳಲಿಕ್ಕೆ? ಖಂಡಿತವಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಕೆಲವು ಗ್ರೈಂಡರ್ ಒಳಗಡೆ ಬೇರೆ ಬೇರೆ ವೆರೈಟಿ ಎಲ್ಲ ಬಂದಿದೆ, ಹಾಗಾಗಿ ನಮ್ಗೆ ವಿದ್ಯುತ್ ಕಮ್ಮಿ ಆಗೋದ್ರಿಂದ ಅಜ್ಜಿಯಲ್ಲಿ ಒಬ್ರು ತೆಗೆದಿದ್ದಾರೆ ಬೇರೆ. ಅದು ಹೀಗೆ ಉಂಟು ಕಲ್ಲು ಮಸಾಲ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅವರಿಗೆ. ಅಯ್ಯೋ, ಅದೇ ನಾನು ಹೇಳಿದ್ದೇನೆ. ನನ್ನ ಮನೆ ಪಕ್ಕದವರೇ ಒಬ್ರು ತೆಗೆದಿದ್ದಾರೆ ಗ್ರೈಂಡರ್, ಅದು ಬೇರೆ ಕಂಪನಿ ಅವ್ರದ್ದು. ಅವರು ನಮ್ಮನ್ನು ಕರ್ಕೊಂಡೋಗಿ ತೋರಿಸಿದ್ರಲ್ಲಿ ಇದು ನಮ್ದು ಹೀಗುಂಟು ನಿಮ್ಮದು ಹೀಗುಂಟು ಅಂತ ಕೇಳಿದರು. ಹಾಗೂ ನೀವು ಎಲ್ಲಿ ತಂದಿದ್ದು ಅಂತ ಕೇಳಿದರು. ನಾವು ಇಲ್ಲೇ ಪಡುಬಿದ್ರೆಯಲ್ಲೆಲ್ಲ ತಂದಿದ್ದು ಅದಂತ. ನಾವು ಸಹ ಪಡುಬಿದ್ರೆಯಲ್ಲೇ ತಂದಿದ್ದು. ಆವಾಗ ಅದು ಇರಲಿಲ್ವಾ, ಇದು ಇರಲಿಲ್ಲ ಅಂತ ಕೇಳಿದರು ಅವರು. ನಾವಿದು ಹೊಸ್ತು ಕಂಪ್ನಿ ಬಂದಿದೆ, ಹಾಗಾಗಿ ನಾವು ಇದನ್ನೊಂದು ಹೊಸ್ತು ಕ್ವಾಲಿಟಿ ಇರಲಿ ಅಂತ ನಾವು ತೊಗೊಂಡಿದ್ದೆ ಅಂತ. ಅವ್ರದ್ದು ಸಹ ಒಂದು ಸ್ವಲ್ಪ ಮಸಾಲೆ ಎಲ್ಲ ಸಣ್ಣ ಆಗೋದಿಲ್ಲ, ಕಷ್ಟ ಆಗ್ತದೆ. ಅದು ಹೀಗೆ ಕ್ರಾಸ್ ಅಲ್ಲಿ ಉಂಟು, ಕ್ರಾಸ್ ಅದೊಂದು ಸ್ವಲ್ಪ ಕಲ್ಲು ಸಹ ಕ್ರಾಸ್ ಉಂಟು, ಮಸಾಲೆ ಎಲ್ಲ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಮತ್ತೆ ಇದು ಬಂದೆಲ್ಲ ನೋಡಿದ್ದಾರೆ, ಅವ್ರಿಗೆ ತುಂಬಾ ಖುಷಿಯಾಗಿದೆ. ನಾವು ಇನ್ನು ತೆಗೆದ್ರೆ ನೆಕ್ಸ್ಟ್ ತೆಗೆದ್ರೆ ಇನ್ನು ತೆಗಿತೀವಿ ಅಂತ. ಹೀಗೆ ಗ್ರಾಹಕರು ಇದರ ಪ್ರಾಡಕ್ಟ್ನ ಬಗ್ಗೆ ಹೆಚ್ಚಿನ ಸಂತೋಷವನ್ನು ವ್ಯಕ್ತಪಡಿಸುವಾಗ ಪೊನ್ಮಣಿ ಗ್ರೈಂಡರ್ ಕಂಪನಿಯವರಿಗೂ ಸಂತೋಷ, ಹಾಗೂ ಇನ್ನು ತಗೊಳ್ಳಿಕ್ಕೆ ಇಚ್ಛೆ ಪಡುವಂತ ಗ್ರಾಹಕರಿಗೂ ಒಳ್ಳೆ ಸೇಲ್ ಆಗುತ್ತೆ. ಇದು ಪೊನ್ಮಣಿ ಗ್ರೈಂಡರ್ ಒಳ್ಳೆ ಸೇಲ್ ಆಗುತ್ತೆ. ಯಾಕಂದ್ರೆ ಜನರಿಗೆ ಇತ್ತೀಚೆಗೆ ಬಂದಿದ್ದು ಅಷ್ಟೇ. ಈಗ ಕೆಲವು ಜನ ಕೇಳ್ತಾರೆ, ಈಗ ಕೆಲವು ಜನ ಫಸ್ಟ್ ಎಲ್ಲ ಯೂಸ್ ಮಾಡೋದು ಅದು ವಿಜಯಲಕ್ಷ್ಮಿ ಅದ್ಯಾವುದೋ ಮಾಡ್ತಾ ಇದ್ದಾರೆ. ಇದು ಈಗ ಬಂದಿದಲ್ಲ ಇತ್ತೀಚೆಗೆ, ಇಲ್ಲಿ ತಂದಿದ್ದು ಫಸ್ಟ್ ನಾವೇ ಇದು. ಸೂಪರ್. ಓಕೆ ವೀಕ್ಷಕರೇ, ನೀವು ಈಗಾಗಲೇ ಕೇಳಿದ ಹಾಗೆ ನೋಡಿದ ಹಾಗೆ ರಾಘವೇಂದ್ರ ಪಲಿಮಾರ್ ಹಾಗೂ ಕಾವ್ಯ ಅವರು ಪುಟಾಣಿ ಪ್ರಗತಿ ಕೂಡ ಏನು ಹೇಳದೇ ಇದ್ರು ಕೂಡ ನಗುವಿನಲ್ಲಿ ಪೊನ್ಮಣಿ ಗ್ರೈಂಡರ್ನ ಬಗ್ಗೆ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಈ ಗ್ರೈಂಡರ್ನ ಬಗ್ಗೆ ಎಷ್ಟು ಜಾಸ್ತಿ ತಿಳ್ಕೊಳ್ತೀರಾ, ಈ ಗ್ರೈಂಡರನ್ನು ತಗೊಳ್ಬೇಕು ಅಂತ ಆಸೆ ಆಗೋದು ಖಂಡಿತ. ಯಾಕಂದ್ರೆ ಇಂಥ ಉತ್ತಮವಾದಂಥ ಗ್ರೈಂಡರ್ ಪ್ರತಿ ಮನೆಯಲ್ಲೂ ಇರಬೇಕು. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಕರಾವಳಿಯಲ್ಲಿ ಪೊನ್ಮಣಿ ಅಂತ. ಪೊನ್ಮಣಿ ಗ್ರೈಂಡರ್ನ ಬಗ್ಗೆ ಇಷ್ಟೊಂದು ಮಾಹಿತಿಯನ್ನ ಅನುಭವವನ್ನ ಹೇಳಿದಂತಹ ರಾಘವೇಂದ್ರ ಪಲಿಮಾರ್ ಕಾವ್ಯ ದಂಪತಿಗಳಿಗೂ ಹಾಗೂ ಪುಟಾಣಿ ಪ್ರಗತಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಿಮ್ಮ ಪಯಣ ಇನ್ನೊಬ್ಬ ಗ್ರಾಹಕರ ಮನೆಗೆ ಬನ್ನಿ ಹೋಗೋಣ. ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಪೊನ್ಮಣಿಯಿನ ಹೊಸ ಪರಿಚಯ 3 ಲೀಟರ್ ಪೊನ್ಮಣಿ ಪವರ್ ಪ್ಲಸ್ ಅಂಡ್ ಪ್ರೈಡ್ ಪ್ಲಸ್. ಇಂಡಿಯಾದಲ್ಲಿ ಮೊದಲ ಬಾರಿಗೆ ಡ್ರಮ್ ಬಿಚ್ಚೋ ಸೌಕರ್ಯ ಟಿಲ್ಟಿಂಗ್ ಗ್ರೈಂಡರ್. ಪರಿಚಯ ಕೊಡುಗೆ ₹1000 ಉಳಿದೆಯೇ.
ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಪೊನ್ಮಣಿನ ಹೊಸ ಪರಿಚಯ 3 ಲೀಟರ್ ಪೊನ್ಮಣಿ ಪವರ್ ಪ್ಲಸ್ ಅಂಡ್ ಪ್ರೈಡ್ ಪ್ಲಸ್. ಇಂಡಿಯಾದಲ್ಲಿ ಮೊದಲ ಬಾರಿಗೆ ಡ್ರಮ್ ಬಿಚ್ಚೋ ಸೌಕರ್ಯ ಟಿಲ್ಟಿಂಗ್ ಗ್ರೈಂಡರ್. ಪರಿಚಯ ಕೊಡುಗೆ ₹1000 ಉಳಿದೆಯೇ. ಕರಾವಳಿಯಲ್ಲಿ ಪೊನ್ಮಣಿ ಗ್ರೈಂಡರ್ಸ್ ಈಗಾಗಲೇ ನ್ಯಾಷನಲ್ ಅವಾರ್ಡ್ ಅನ್ನ ಹಿಡಿದಂತಹ ಒಂದು ವೆಟ್ ಗ್ರೈಂಡರ್ಸ್ ಅಲ್ಲಿ ಕರಾವಳಿಯಲ್ಲಿ ಪಾದಾರ್ಪಣೆ ಮಾಡಿದ ತಕ್ಷಣ ಎಲ್ಲರ ಮನೆ ಮಾತಾಗಿರುವಂತಹ, ಎಲ್ಲರ ಮೆಚ್ಚುಗೆಯನ್ನು ಪಡೆದಂತಹ ಪೊನ್ಮಣಿ ಗ್ರೈಂಡರ್ಸ್ ನ ಬಗ್ಗೆ ಅನುಭವದ ಮಾತನ್ನ ಗ್ರಾಹಕರಾದಂತಹ ರಾಘವೇಂದ್ರ ಅವರ ಹತ್ರ ನಾವು ಪಡ್ಕೊಂಡಿದ್ದೀವಿ. ಪೊನ್ಮಣಿ ಗ್ರೈಂಡರ್ಸ್ ನ ಇನ್ನೋರ್ವ ಗ್ರಾಹಕರಾದಂತಹ ಪಾದೆಬೆಟ್ಟು ಅಶೋಕ್ ಅವರ ಮನೆಗೆ ನಾವು ಬಂದಿದ್ದೀವಿ. ಇವರ ಅನುಭವ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಕರಾವಳಿಯಲ್ಲಿ ಪೊನ್ಮಣಿ ಅಂತ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಪೊನ್ಮಣಿ ಗ್ರೈಂಡರ್ಸ್ ಅನ್ನ ತಗೊಂಡು ಬಹಳ ಸಂತುಷ್ಟರಾದಂತಹ ಗ್ರಾಹಕರು ಅಶೋಕ್ ಪಾದೆಬೆಟ್ಟು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶೋಕ್ ಅವರೇ, ನೀವು ಏನ್ ಮಾಡ್ಕೊಂಡಿದ್ದೀರಾ? ನಾನು LIC ಏಜೆಂಟ್ ಮತ್ತೆ ಪಿಗ್ಮಿ ಸಂಗ್ರಾಹಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಜನರ ಹತ್ರ ಒಡನಾಟ, ಸೋಷಿಯಲ್ ಲೈಫ್ ಎಲ್ಲ ತುಂಬಾ ಇರಬೇಕು, ತುಂಬಾ ಜನರ ಹತ್ರ ಸಿಗ್ತಾ ಇರ್ತೀರಾ. ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದೀರಾ? ಮನೆಯಲ್ಲಿ ನನ್ನ ಮಿಸ್ಸಸ್ ಮತ್ತೆ 2 ಮಕ್ಕಳಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ? ಒಬ್ಬ ಮಗ, ಅವ PUC ಸೆಕೆಂಡ್ ಇಯರ್ ಅಲ್ಲಿ ಇದ್ದಾನೆ. ಮತ್ತೊಬ್ಬಳು ಮಗಳು, ಅವಳು 7th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದಾಳೆ. ಓಕೆ, ತುಂಬಿದ ಪರ ತುಂಬಾ ಸಂತೋಷ ಆಗ್ತಾ ಇದೆ. ಮನೆಯಲ್ಲಿ ಮಕ್ಕಳಿದ್ದಾರೆ, ಫ್ಯಾಮಿಲಿ ಎಲ್ಲ ಇದ್ದಾರೆ ಅಂದ್ರೆ ಕಿಚನ್ ನಲ್ಲಿ ತುಂಬಾ ಯೂಸೇಜ್ ಆಗ್ತಾ ಇರ್ತದೆ. ಹಾಗಾದ್ರೆ ಗೃಹೋಪಯೋಗಿ ವಸ್ತುಗಳಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಅಂದ್ರೆ ಗ್ರೈಂಡರ್. ಆ ಗ್ರೈಂಡರ್ ಅಲ್ಲಿ ಚೂಸ್ ಮಾಡಿ ನೀವು ಪೊನ್ಮಣಿಯನ್ನ ತಗೊಂಡಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಅವರು ಅಂಗಡಿಯವರು ಹೇಳಿದರು, ಪೊನ್ಮಣಿ ಒಳ್ಳೆಯ ರೀತಿಯಲ್ಲಿ ಬರ್ತದೆ, ನೀವು ಯೂಸ್ ಮಾಡಿ ನೋಡಿ ಅಂತೇಳಿ. ಹಾಗೆ ನಾನು ಇದಕ್ಕಿಂತ ಮುಂಚೆ ಒಂದು 30 ವರ್ಷದಿಂದ ಕೂಡ ನಮ್ಮ ಮನೆಯಲ್ಲಿ ಗ್ರೈಂಡರ್ ಇತ್ತು. 2-3 ಕಂಪನಿಯ ಪ್ರಸಿದ್ಧ ಕಂಪನಿಯದ್ದೇ ಇದ್ದದ್ದು. ಆದರೂ ಕೂಡ ಇದರಲ್ಲಿ ನಾನು ಅವರು ಹೇಳಿದ ಹಾಗೆ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಇದೆ. ಅಂದರೆ ಒಳ್ಳೆಯ ರೀತಿಯಲ್ಲಿ ಬೇಗ ಅರೈತದೆ. ಮತ್ತು ಯಾವುದೇ ರೀತಿಯಲ್ಲಿ ನಮಗೆ ಮೇಂಟೆನೆನ್ಸ್ ಕೂಡ ಮಾಡಲಿಕ್ಕೆ ಬಹಳ ಸುಲಭ ಆಗ್ತಾ ಇದೆ. ಸೇಲ್ಸ್ ಮಾಡುವಾಗ ಹೇಳುದು ಅದೊಂದು ಪ್ರತಿಯೊಬ್ಬರ ಕರ್ತವ್ಯ. ಇದು ಒಳ್ಳೆ ಉಂಟು, ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ ಅಷ್ಟೇ, ತಗೊಳ್ಳಿ ಅಂತ. ಆದ್ರೆ ಏನಾದ್ರೂ ಪ್ರಾಬ್ಲಮ್ ಬಂದ ಮೇಲೆ ಅದಕ್ಕೆ ರೆಕ್ಟಿಫೈ ಮಾಡುವಂಥದ್ದು ಅಥವಾ ಸೇಲ್ಸಿಗೆ ಸರ್ವಿಸಿಗೆ ಬರುವಂಥದ್ದು ತುಂಬಾ ಪ್ರಾಬ್ಲಮ್. ನೀವು ಪೊನ್ಮಣಿ ಗ್ರೈಂಡರ್ ತಗೊಂಡು ಎಷ್ಟು ಸಮಯ ಆಯ್ತು? ಅದೇ ಸಾಧಾರಣ 1 ವರ್ಷ ಆಯ್ತು. 1 ವರ್ಷ ಆಯ್ತು. ಹಾಗಾದ್ರೆ ಯಾವಾಗ್ಲಾದ್ರೂ ಒಂದು ಸರ್ವಿಸ್ ಪ್ರಾಬ್ಲಮ್ ಅದು ಏನಾದ್ರೂ ಒಂದು ಬಂದಿತ್ತು, ಸರ್ವಿಸಿಂಗ್ ಅಲ್ಲಿ ಅವರ ರೆಸ್ಪಾನ್ಸ್ ಹೇಗಿದೆ? ಅವರು ಫೋನ್ ಮಾಡಿದ ತಕ್ಷಣ ಕೂಡಲೇ ಬಂದು ನಮಗೆ ಸರ್ವಿಸ್ ಕೊಟ್ಟಿದ್ದಾರೆ. ಓಕೆ, ತುಂಬಾ ಸಂತೋಷ. ಖಂಡಿತ ಒಳ್ಳೆ ಹೆಮ್ಮೆ ಇದೆ. ಓಕೆ, ವೆರಿ ಗುಡ್. ಹಾಗಾದ್ರೆ ಸೇಲ್ಸ್ ನ ಜೊತೆಗೆ ಸರ್ವಿಸ್ ಕೂಡ ಒಳ್ಳೆ ರೀತಿಯಲ್ಲಿ ಸಿಕ್ಕಿದ್ರೆ ಒಂದು ಕಂಪನಿಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದ ಹಾಗೆ. ಎಸ್, ಗ್ರೈಂಡಿಂಗ್ ಅಲ್ಲಿ ಈಗ ಮೊದಲು ನಾವು ಕಲ್ಲಲ್ಲಿ ರುಬ್ತಾ ಇದ್ವಿ, ಮತ್ತೆ ಮಿಕ್ಸಿಯಲ್ಲಿ ಮಾಡಿದ್ವಿ. ನೀವು 30 ವರ್ಷದಿಂದ ಹಲವಾರು ಗ್ರೈಂಡರ್ಸ್ ಅನ್ನು ಯೂಸ್ ಮಾಡಿದಿರಿ. 2-3 ಗ್ರೈಂಡರ್ ಯೂಸ್ ಮಾಡಿ ಇದರಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ಒಂದು ಸಾಧಾರಣವಾಗಿ ಸ್ಮೂತ್ ಪೇಸ್ಟ್ ಆಗಬೇಕಾದ್ರೆ ಎಷ್ಟು ಹೊತ್ತು ಬೇಕಾಗುತ್ತೆ? ನಮಗೆ ಒಂದು 5 ನಿಮಿಷದಲ್ಲಿ ಇದು ಸ್ಮೂತ್ ಆಗ್ತದೆ. ಫಸ್ಟಿಗೆ ಸ್ವಲ್ಪ ಲೂಸ್ ಮಾಡಿ ಇಡಬೇಕು ಅದರ ನಟ್. ಆಮೇಲೆ ಸ್ವಲ್ಪ 1-2 ನಿಮಿಷ ನಂತರ ಟೈಟ್ ಮಾಡಿ ಇಡ್ಲಿಕ್ಕೆ ಹೇಳಿದ್ದಾರೆ. ಅದೇ ಟೈಟ್ ಮಾಡಿ ಇಡುವಾಗ ಇಮಿಡಿಯೇಟ್ ಗ್ರೈಂಡ್ ಆಗ್ತದೆ. ಓಕೆ ಸರ್, ಹೆಚ್ಚಾಗಿ ಹೇಳಿದ ಹಾಗೆ ಖಂಡಿತ ಇದೆ. ಓಕೆ, ಹೇಳಿದ ಹಾಗೆ ಸೇಲ್ಸ್ ಅಲ್ಲಿ ಯಾವ ರೀತಿಯಲ್ಲಿ ಒಳ್ಳೆ ಇದೆ ಅಂತ ಪ್ರಾಡಕ್ಟ್ ಅನ್ನ ತೋರಿಸಿದ್ದಾರೆ ಅಂತ ಸಂತೋಷ ನಿಮಗೆ. ಸರ್, ನೀವು ಹೆಚ್ಚಾಗಿ ಹೊರಗಿರುವವರು ಅಂದ್ರೆ ಸೋಷಿಯಲ್ ಲೈಫ್ ಅಲ್ಲಿ, ವರ್ಕ್ ಅಲ್ಲಿ, ಮನೆಯಲ್ಲಿ ಅಡುಗೆ ಮನೆಯಲ್ಲಿರೋರು ಮೇಡಮ್, ಅವರಿಗೆ ಇದರ ಬಗ್ಗೆ ಖುಷಿ ಇದೆಯಾ? ಖಂಡಿತ ಖುಷಿ ಇದೆ. ಅವಳ ಅಣತಿ ಮೇರೆಗೆ ನಾನು ಮಾತಾಡ್ತಾ ಇದ್ದೆ. ಯಾವಾಗ್ಲಾದ್ರೂ ನೀವು ಇದನ್ನ ಯೂಸ್ ಮಾಡಿದ್ದಿದ್ಯಾ? ಖಂಡಿತ ಮಾಡಿದೀರಾ? ಸಂತೋಷ ಆಗಿದೆ, ಟೆನ್ಷನ್ ಇಲ್ಲ. ಕ್ಲೀನಿಂಗ್ ಎಷ್ಟು ಕಷ್ಟ ಆಗುತ್ತೆ? ಕ್ಲೀನಿಂಗ್ ಕೂಡ ಇದರಲ್ಲಿ ಭಾರಿ ಸುಲಭ ಇದೆ. ಅಂದ್ರೆ ಇದರದ್ದು ಈ ಒಂದು ಏನು ಡ್ರಮ್ ಏನುಂಟು ಇದನ್ನೇ ತೆಗೆದು ನಾವು ಕ್ಲೀನ್ ಮಾಡಿ ಇಡ್ಲಿಕ್ಕೆ ಸುಲಭ ಉಂಟು. ಓಕೆ, ಈಗ ಹೆಚ್ಚಾಗಿ ಗ್ರೈಂಡರ್ಸ್ ಅನ್ನು ಯೂಸ್ ಮಾಡಿದ್ರೆ ಕರೆಂಟ್ನ ಬಿಲ್ ಜಾಸ್ತಿ ಬರುತ್ತೆ, ಅಥವಾ ಈ ಟಿವಿ ಫ್ರಿಜ್ ಎಲ್ಲ ಹಾಕುವಾಗ ಬಿಲ್ ಜಾಸ್ತಿ ಬರುತ್ತೆ. ಮೊದಲಿಂದಂತಹ ಗ್ರೈಂಡರ್ ಆಗಿರ್ಲಿ, ಮಿಕ್ಸಿ ಆಗಿರ್ಲಿ, ಅದರ ನಂತರ ಇದು ಬಂದ ಮೇಲೆ ಏನಾದರೂ ಡಿಫ್ರೆನ್ಸ್ ಇದೆಯಾ? ಜಾಸ್ತಿ ಆಗಿದೆಯಾ? ಅದೇ ರೀತಿ ಡಿಫ್ರೆನ್ಸ್ ಖಂಡಿತ ಇದೆ. ಬೇಗ ಗ್ರೈಂಡ್ ಆಗೋದ್ರಿಂದ ನಮಗೆ ಕರೆಂಟ್ ಕೂಡ ಸೇವ್ ಆಗ್ತದೆ. ಕರೆಕ್ಟ್. ಟೈಮ್ ಕನ್ಸ್ಯೂಮಿಂಗ್ ಕಡಿಮೆ ಆದ ತಕ್ಷಣ ಕರೆಂಟ್ ಸಹ ಕಡಿಮೆ ಆಗುತ್ತೆ. ಸೊ ಮತ್ತೆ ಎಂಡ್ ರಿಸಲ್ಟ್ ಕೂಡ ನಿಮಗೆ ಸಂತೋಷ ಕೊಟ್ಟಿದೆ. ಆದರೆ ಕೆಲವು ಸಲ ಯಾವಾಗಾದ್ರೂ ಜಾಸ್ತಿ ಕಡಿಯೋದು ಅಂತಿದ್ರೆ ಮೋಟರ್ ಹೀಟ್ ಆದದ್ದು ಅಥವಾ ಹೆಚ್ಚು ಬಿಸಿ ಆದದ್ದು ಅಂತ ನಮಗೆ ಇಲ್ಲಿ ಮನೆಯಲ್ಲಿ ಹೆಚ್ಚು ಕಡಿಮೆ ಒಂದು 1-2-3 ತಿಂಗಳಿಗೊಮ್ಮೆ ಬೊಂಬಾಯಿ ಯಾರೆಲ್ಲ ಬರ್ತಾರೆ. ಅವಾಗ ತುಂಬಾ ಹೆವಿ ಅದಕ್ಕೆ ಡ್ಯೂಟಿ ಇರ್ತದೆ. ಆದ್ರೂ ಕೂಡ ಏನು ಎಷ್ಟೋ ತನಕ ನಮಗೆ
ಏನು ತೊಂದರೆ ಬರಲಿಲ್ಲ. ಏನು ತೊಂದರೆ ಇರಲಿಲ್ಲ. ಹಾಗಾದ್ರೆ ಆಪತ್ ಬಾಂಧವ, ಎಷ್ಟು ಜನ ಬಂದರೂ ನಮಗೆ ಸಪೋರ್ಟ್ ಮಾಡುವಂಥ ಒಂದು ಗ್ರೈಂಡರ್ ಪೊನ್ಮಣಿ. ಓಕೆ, ಇದರ ಪ್ರೈಸಿಂಗ್ ಹೇಗೆ ಉಂಟು ಸರ್ ಕಂಪೇರ್ ಟು ಅದರ್? ಇದು ರೀಸನಬಲ್ ಆಗಿ ಜಾಸ್ತಿ ಅಂತೇನೆ ನನಗೆ ಕಂಡು ಬರೋದಿಲ್ಲ. ಎಲ್ಲ ಬಾಕಿ ಇದು ಗ್ರೈಂಡಿಂಗಿಂತ ಸ್ವಲ್ಪ ಕಡಿಮೆನೇ ಅಂತ ಕಾಣ್ತು. ಬೇರೆ ಕಂಪೆನಿದೆಲ್ಲ ಆದರೆ ಸ್ವಲ್ಪ ರೇಟ್ ಜಾಸ್ತಿ, ಇದರಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳಿ ನನಗೆ ಕಂಡು ನಾನು ಇದನ್ನೇ ಪರ್ಚೇಸ್ ಮಾಡಿ. ಓಕೆ, ತಗೊಂಡ ಮೇಲೆ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಇದನ್ನ ರೆಫರ್ ಮಾಡಿದ್ದು ನೀವು ಶಾಪಿಗೆ ಹೋದ್ಮೇಲೆ ಗೊತ್ತಾಗಿದ್ದ, ಅಲ್ಲ ಯಾರಾದ್ರೂ ಹೇಳಿದ್ರೆ ಇದ್ರ ಬಗ್ಗೆ? ನನಗೆ ಶಾಪಿಗೆ ಹೋದ್ಮೇಲೆ ಗೊತ್ತಾಗಿತ್ತು. ಆದ್ರೆ ನೀವು ಇದನ್ನ ಯಾರಿಗಾದ್ರೂ ರೆಫರ್ ಮಾಡಿದಿರಾ? ಖಂಡಿತ ಮಾಡಿ. ಬಂದವರಿಗೆ ಒಂದು ಎಡ್ಡೆ ಉಂಡು, ಒಂದು ದೆತೋನ್ಲೆ ಪೊನ್ಮಣಿ ಗ್ರೈಂಡರ್ ತುಂಬ ಮಂದಿಗೆ ಹೇಳಿದೆ ನಾನು. ಹೇಳಿದ್ದೀರಾ? ಅವರು ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ. ನೋಡುವ, ನಾವು ಅಲ್ಲಿಂದ ಪಡ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಮತ್ತೆ ಅವರ ತಗೊಂಡಿದ್ದಾರೆ ಇಲ್ಲ ನಿಮಗೆ ಗೊತ್ತಿಲ್ಲ, ನಿಮಗೆ ಬೇಕು ಇಲ್ಲ, ಯಾಕಂದ್ರೆ ನಿಮ್ಮ ಹತ್ರ ಇದೆ, ನೀವು ಸಂತೋಷದಲ್ಲಿದ್ದೀರಾ. ಈಗ ಟಿವಿಯಲ್ಲಿ ನೋಡುವವರು ನಿಮ್ಮ ಮಾತನ್ನ ಕೇಳಿ ಈಗಲೇ ಹೋಗಿ ಪೊನ್ಮಣಿ ಗ್ರೈಂಡರ್ ತಗೊಳ್ಳೋಷ್ಟು ಸಂತೋಷದಿಂದನೇ ಮಾತಾಡ್ತಾ ಇದ್ದೀರಾ. ಮನೆಯಲ್ಲಿ ಮಕ್ಕಳಿದ್ದಾರೆ, ಗೆಸ್ಟ್ ಬರ್ತಾ ಇರ್ತಾರೆ, ನೀವು ಸೋಷಿಯಲ್ ಫೀಲ್ಡ್ ಅಲ್ಲಿ ಇದ್ದೀರಾ, ಜನರು ಬರ್ತಾ ಇದ್ದಾರೆ. ಹಾಗಾದ್ರೆ ಇದರಲ್ಲಿ ಮಸಾಲೆ ಕಡಿಯೋದು, ದೋಸೆ ರುಬ್ಬೋದು, ಅದೆಲ್ಲ ಬೇರೆ ಬೇರೆ ಟೈಪ್ ನ ಒಂದು ಗ್ರೈಂಡಿಂಗ್, ಅದೆಲ್ಲದಕ್ಕೂ ಅನುಕೂಲ ಆಗುತ್ತೆ. ಅನುಕೂಲ ಇದೆ, ಏನು ತೊಂದರೆ ಇಲ್ಲ. ತೊಂದರೆ ಇಲ್ಲ. ಕೋಳಿಗೆ ಡ್ರೈ ಕಡಿಯೋದಿದ್ರು ಕಡಿಯೋಕೆ ಆಗ್ತದೆ. ಓಕೆ, ಮತ್ತೆ ಸಾರು ಮಾಡ್ಲಿಕ್ಕೂ ಈಸಿ ಆಗಿ. ಕೋಳಿ ಸುಕ್ಕ ಬೇಕಾದ್ರೂ ಮಾಡ್ಬೋದು, ಕೋಳಿ ಸಾರು ಬೇಕಾದ್ರೂ ಮಾಡ್ಬೋದು, ನೀರ್ ದೋಸೆನೆ ಮಾಡ್ಬೋದು, ಮಸಾಲೆ ದೋಸೆನೂ ಮಾಡ್ಬೋದು. ಯಾವ ಟೈಪ್ ನ ಗ್ರೈಂಡಿಂಗಿಗೂ ಪರವಾಗಿಲ್ಲ. ಖಂಡಿತ. ಓಕೆ, ನೀವು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಬೇಕು, ಪೊನ್ಮಣಿ ಗ್ರೈಂಡರ್ಸ್ ತಗೊಳ್ಳಿ ಅಂತ ಹೇಳಬೇಕಾದ್ರೆ ಏನಾದರೂ ಹೇಳಲಿಕ್ಕಿದೆಯಾ? ಖಂಡಿತವಾಗಿಯೂ ಈ ಒಂದು ಗ್ರೈಂಡರ್ ನಮಗೆ ಅಂದರೆ ಮನೆಗೆ ಹಿತಕರವಾದಂಥ ಒಂದು ಇದೊಂದು ಸಾಧನ. ನಮಗೆ ಇದರಿಂದ ಒಳ್ಳೆಯ ರೀತಿಯಲ್ಲಿ ಗ್ರೈಂಡಿಂಗ್ ಈಸಿಯೆಸ್ಟ್ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದನ್ನು ಖಂಡಿತವಾಗಿಯೂ ಎಲ್ಲರೂ ತಗೊಳ್ಳಿ, ಇದರಿಂದ ಏನು ತೊಂದರೆ ಇಲ್ಲ, ಲಾಸ್ ಇಲ್ಲ, ಖಂಡಿತ. ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಪೊನ್ಮಣಿನ ಹೊಸ ಪರಿಚಯ 3 ಲೀಟರ್ ಪೊನ್ಮಣಿ ಪವರ್ ಪ್ಲಸ್ ಅಂಡ್ ಪ್ರೈಡ್ ಪ್ಲಸ್. ಇಂಡಿಯಾದಲ್ಲಿ ಮೊದಲ ಬಾರಿಗೆ ಡ್ರಮ್ ಬಿಚ್ಚೋ ಸೌಕರ್ಯ ಟಿಲ್ಟಿಂಗ್ ಗ್ರೈಂಡರ್. ಪರಿಚಯ ಕೊಡುಗೆ ₹1000 ಉಳಿದೆಯೇ. ವೀಕ್ಷಕರೇ, ಪೊನ್ಮಣಿ ಗ್ರೈಂಡರ್ಸ್ನ ಇನ್ನೋರ್ವ ಸಂತುಷ್ಟವಾದಂತಹ ಒಂದು ಗ್ರಾಹಕರು ಅಶೋಕ್ ಪಾದೆಬೆಟ್ಟು ಅವರು ಅವರ ಅನುಭವದ ಬಗ್ಗೆ, ಅವರ ಸಂತೋಷದ ಬಗ್ಗೆ ನಮ್ಮ ಹತ್ರ ಅವರ ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ತುಂಬ ಧನ್ಯವಾದಗಳು. ನಿಮ್ಮ ಮಾತನ್ನು ಕೇಳಿ ಕೂಡ ಇನ್ನಷ್ಟು ಗ್ರಾಹಕರು ಇದನ್ನು ತಗೊಳ್ಳಿ ಅಂತ ಆಶಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದರೊಂದಿಗೆ ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಕರಾವಳಿಯಲ್ಲಿ ಪೊನ್ಮಣಿ 1985ರಲ್ಲಿ ಪ್ರಾರಂಭವಾದಂತಹ ಈ ಕಂಪನಿ ಇದೀಗ ಕರಾವಳಿ ಕರ್ನಾಟಕಕ್ಕೆ ಬಂದು ಈಗಾಗಲೇ ಎಲ್ಲರ ಮನಸ್ಸಲ್ಲಿ ಮನಮೆಚ್ಚಿದಂತಹ ಒಂದು ಗ್ರೈಂಡರ್ ಅಂತ ಅಚ್ಚುಮೆಚ್ಚುಗೆಯನ್ನು ಪಡೆದಿದೆ. ಎಲ್ಲ ಗ್ರಾಹಕರ ಅನುಭವದ ಮಾತುಗಳನ್ನು ನಿಮ್ಮೆದುರು ಇಡ್ಲಿಕ್ಕಿದ್ದೇವೆ. ಈಗಾಗಲೇ ಈ ಸಂಚಿಕೆಯಲ್ಲಿ ಇಬ್ಬರು ಅದರ ಬಗ್ಗೆ ಮಾತಾಡಿದರೆ ಇನ್ನಷ್ಟು ಸಂತುಷ್ಟಕರವಾದಂತಹ, ಸಂತೋಷ ಪಡುವಂತಹ ಗ್ರಾಹಕರ ಅನುಭವದ ಮಾತುಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ. ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಪೊನ್ಮಣಿನ ಹೊಸ ಪರಿಚಯ 3 ಲೀಟರ್ ಪೊನ್ಮಣಿ ಪವರ್ ಪ್ಲಸ್ ಅಂಡ್ ಪ್ರೈಡ್ ಪ್ಲಸ್. ಇಂಡಿಯಾದಲ್ಲಿ ಮೊದಲ ಬಾರಿಗೆ ಡ್ರಮ್ ಬಿಚ್ಚೋ ಸೌಕರ್ಯ ಟಿಲ್ಟಿಂಗ್ ಗ್ರೈಂಡರ್. ಪರಿಚಯ ಕೊಡುಗೆ ₹1000 ಉಳಿದೆಯೇ.